ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಉಸಿರಾಡಲಾರದು, ನರೇಂದ್ರ ಮೋದಿ ವಾಗ್ದಾಳಿ. ಶಿಕ್ಷಣ ಸಚಿವರ ತವರಿನಲ್ಲಿ ಛತ್ರಿ ಹಿಡಿದು ಪಾಠ ಕೇಳುತ್ತಿದ್ದಾರೆ ಮಕ್ಕಳು. ಮದನಿಗೆ ನ್ಯಾಯಾಲಯವು ಅನುಮತಿಸಿದ ಸಮಯ ಮುಗಿದಿದೆ. ಗೃಹಜ್ಯೋತಿಗೂ ಸೈಬರ್ ಕಳ್ಳರ ಕಾಟ, ಬೆಸ್ಕಾಂ ಅಧಿಕಾರಿ ಹೆಸರಲ್ಲೇ ವಂಚಿಸಿದ ಖದೀಮರು. ಕಳೆದ ಕೆಲವು ದಿನಗಳಿಂದ ಭಾರೀ ಮಳೆಯಾಗುತ್ತಿರುವುದರಿಂದ ಗುಡ್ಡ ಪ್ರದೇಶಗಳಲ್ಲಿ ಎಚ್ಚರಿಕೆಯಿಂದಿರಲು ಮುನ್ಸೂಚನೆ ನೀಡಲಾಗಿದೆ. ಪಶ್ಚಿಮ ಬಂಗಾಳ ಪಂಚಾಯತ್ ಚುನಾವಣೆ, ಹಿಂಸಾಚಾರದಲ್ಲಿ ಕನಿಷ್ಠ 4 ಸಾವು. ಲಂಡನ್ ಎಟಿಎಂ ದರೋಡೆಗೆ ಜೆಸಿಬಿ ಸಮೇತ ಬಂದ ಕಳ್ಳರು, ರಸ್ತೆಯಲ್ಲೆಲ್ಲ ಗಲಾಟೆ. ಥೋಮಸ್ ಕ್ರಸ್ತ ಕೊಲೆ ಪ್ರಕರಣ, 2 ಬಂಧನ. ಮಗಳಿಗೆ ರೋಗವೆಂದು ತಿಳಿದು ಕುಟುಂಬ ಸಮೇತ ಸಾವು. ಭ್ರಷ್ಟಾಚಾರ ಕಾಂಗ್ರೆಸ್ ಪಕ್ಷದ ಆದರ್ಶವಾಗಿದೆ. ಅದಿಲ್ಲದೆ ಕಾಂಗ್ರೆಸ್ ಉಸಿರಾಡಲಾರದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟೀಕಿಸಿದ್ದಾರೆ. ರಾಯಪುರ ನಗರದ ವಿಜ್ಞಾನ ಕಾಲೇಜ್ ಮೈದಾನದಲ್ಲಿ ನಡೆದ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಛತ್ತೀಸ್ಗಢ ಕಾಂಗ್ರೆಸ್ ಪಕ್ಷದ ಪಾಲಿಗೆ ಎಟಿಎಂ ಆಗಿದೆ ಎಂದು ಆರೋಪಿಸಿದರು. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಛತ್ತೀಸ್ಗಢ ಕಾಂಗ್ರೆಸ್ ಸರ್ಕಾರವನ್ನು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕಿತ್ತೊಗೆಯಲು ರಾಜ್ಯದ ಜನರು ತೀರ್ಮಾನಿಸಿದ್ದಾರೆ ಎಂದು ಮೋದಿ ಹೇಳಿದ್ದಾರೆ. ಭ್ರಷ್ಟಾಚಾರ ಕಾಂಗ್ರೆಸ್ ಪಕ್ಷದ ಆದರ್ಶವಾಗಿದೆ. ಅದಿಲ್ಲದೆ ಕಾಂಗ್ರೆಸ್ ಉಸಿರಾಡಲಾರದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟೀಕಿಸಿದ್ದಾರೆ. ರಾಯಪುರ ನಗರದ ವಿಜ್ಞಾನ ಕಾಲೇಜ್ ಮೈದಾನದಲ್ಲಿ ನಡೆದ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಛತ್ತೀಸ್ಗಢ ಕಾಂಗ್ರೆಸ್ ಪಕ್ಷದ ಪಾಲಿಗೆ ಎಟಿಎಂ ಆಗಿದೆ ಎಂದು ಆರೋಪಿಸಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಛತ್ತೀಸ್ಗಢ ಕಾಂಗ್ರೆಸ್ ಸರ್ಕಾರವನ್ನು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕಿತ್ತೊಗೆಯಲು ರಾಜ್ಯದ ಜನರು ತೀರ್ಮಾನಿಸಿದ್ದಾರೆ ಎಂದು ಮೋದಿ ಹೇಳಿದ್ದಾರೆ. ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಪಕ್ಷವು ಗ್ಯಾರಂಟಿಯಾಗಿದ್ದರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಮೋದಿಯು ಗ್ಯಾರಂಟಿ. ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಬಗ್ಗೆ ಜಾಗರೂಕತೆಯಿಂದ ಇರಬೇಕು ಎಂದು ಎಚ್ಚರ ವಹಿಸಿದ್ದಾರೆ. ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯುವವರೇ ಜಾಸ್ತಿ. ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಇಂದಿಗೂ ಕನಿಷ್ಠ ಮೂಲಭೂತ ಸೌಕರ್ಯ ಸಹ ಇಲ್ಲ. ಆದರೆ ದುಬಾರಿ ಶಿಕ್ಷಣ ವ್ಯವಸ್ಥೆಯಿಂದಾಗಿ ಬಡ ವಿದ್ಯಾರ್ಥಿಗಳು ವಿಧಿಯಿಲ್ಲದೆ ಸರ್ಕಾರಿ ಶಾಲೆಯನ್ನೇ ಆಶ್ರಯಿಸುವಂತಾಗಿದೆ. ಅಬ್ದುಲ್ ನಜಾರ್ ಮದನಿ ತನ್ನ ತಂದೆಯನ್ನು ನೋಡದೆ ಬೆಂಗಳೂರಿಗೆ ಹಿಂತಿರುಗಿದನು. 5 ವರ್ಷಗಳ ಕಾಯುವಿಕೆಯ ನಂತರ ಸುಪ್ರೀಂ ಕೋರ್ಟ್ ಮದನಿಗೆ ಹಾಸಿಗೆ ಹಿಡಿದ ತಂದೆಯನ್ನು ನೋಡಲು ಅನುಮತಿ ನೀಡಿತು. ಬೆಂಗಳೂರು ಸರ್ಕಾರದ ಗೃಹಜ್ಯೋತಿಗೂ ಸೈಬರ್ ಕಳ್ಳರ ಕಾಟ ಎದುರಾಗಿದ್ದು, ಖದೀಮರು ಬೆಸ್ಕಾಂ ಅಧಿಕಾರಿ ಹೆಸರಲ್ಲಿ ವಂಚಿಸಿದ್ದಾರೆ. ಸೈಬರ್ ಕಳ್ಳರು ಬೆಸ್ಕಾಂ ಬಿಲ್ ಬಾಕಿ ಇದೆ ಎಂದು ಕಾಲ್ ಮಾಡಿ ಸಾವಿರಾರು ರೂಪಾಯಿ ದೋಚಿದ್ದಾರೆ. ತಿರುವನಂತಪುರ ರಾಜ್ಯದಲ್ಲಿ ನಿನ್ನೆ ಮಳೆಯ ತೀವ್ರತೆ ಕಡಿಮೆಯಾಗಿದೆ. ಇಂದು ಯಾವುದೇ ಜಿಲ್ಲೆಯಲ್ಲೂ ತೀವ್ರ ಹಾಗೂ ಅತಿ ತೀವ್ರ ಮಳೆಯ ಎಚ್ಚರಿಕೆ ಇಲ್ಲದಿರುವುದು ಸಮಾಧಾನ ತಂದಿದೆ. ಆದರೆ 4 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ಮುಂದುವರಿದಿದೆ. ಹವಾಮಾನ ಇಲಾಖೆಯ ಪ್ರಕಾರ ಎರ್ನಾಕುಲಂ, ತ್ರಿಶೂರ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳ ಪ್ರತ್ಯೇಕ ಸ್ಥಳಗಳಲ್ಲಿ ಸಾಧಾರಣ ಮಳೆ ಮತ್ತು ಆಲಪ್ಪುಳ, ಪತ್ತನಂತಿಟ್ಟ, ಕೊಟ್ಟಾಯಂ, ಇಡುಕ್ಕಿ, ಪಾಲಕ್ಕಾಡ್, ಕೋಝಿಕೋಡ್ ಮತ್ತು ವಯನಾಡ್ ಜಿಲ್ಲೆಗಳಲ್ಲಿ ಲಘು ಮಳೆಯಾಗುವ ಸಾಧ್ಯತೆ ಇದೆ. ಕೋಚ್ ಬೆಹರ್ ಜಿಲ್ಲೆಯ ಫಲಿಮಾರಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ ಮತಗಟ್ಟೆ ಏಜೆಂಟ್ ಮದಬ್ ಬಿಸ್ವಾಸ್ ಅವರನ್ನು ಹತ್ಯೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಪಂಚಾಯತ್ ಚುನಾವಣೆ ಸಂದರ್ಭ ಹಲವೆಡೆ ಸಂಭವಿಸಿದ ಹಿಂಸಾಚಾರದಲ್ಲಿ ಕನಿಷ್ಠ 4 ಮೃತಪಟ್ಟಿದ್ದಾರೆ ಎಂದು ಅಧಿಕಾರಿ ತಿಳಿಸಿದ್ದಾರೆ.
ರಾಜ್ಯದ ಗ್ರಾಮೀಣ ಪ್ರದೇಶದ ಪಂಚಾಯತ್ಗಳ 73,887 ಕ್ಷೇತ್ರಗಳಿಗೆ ಬೆಳಿಗ್ಗೆ 7 ಗಂಟೆಗೆ ಮತದಾನ ಆರಂಭವಾಗಿದ್ದು 5.67 ಕೋಟಿ ಜನರು ಸುಮಾರು 2.6 ಲಕ್ಷ ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧರಿಸಲಿದ್ದಾರೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಕೋಚ್ ಬೆಹರ್ ಜಿಲ್ಲೆಯ ಫಲಿಮಾರಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ ಮತಗಟ್ಟೆ ಏಜೆಂಟ್ ಮದಬ್ ಬಿಸ್ವಾಸ್ ಅವರನ್ನು ಹತ್ಯೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಲಂಡನ್ನಲ್ಲಿ ವಿಶ್ವದ ಅತ್ಯಂತ ಹಾಸ್ಯ ಕಳ್ಳತನ ನಡೆದಿದೆ. ಎಟಿಎಂ ಕದಿಯಲು ಜೆಸಿಪಿಯನ್ನೇ ತಂದ ಕಳ್ಳತನಕ್ಕೆ ಯತ್ನ. ಜೆಸಿಪಿ ಬಂದೊಡನೆ ಕಳ್ಳರು ಮಾಡಿದ ತಪ್ಪುಗಳು ಪೊಲೀಸರ ಮುಂದೆ ಸಿಕ್ಕಿಬಿದ್ದಿದೆ. ಕಾಸರಗೋಡು ಥೋಮಸ್ ಕ್ರಸ್ತ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಸೀತಂಗೋಳಿ ಪಿಳಿಬಳ್ಳ ನಿವಾಸಿ ಮುನೀರ್ ಅಶ್ರಫ್ ಎಂಬವರನ್ನು ಪೊಲೀಸರು ಬಂಧಿಸಿದ್ದಾರೆ. ಕೊಳವೆಬಾವಿ ಗುತ್ತಿಗೆದಾರ ಬದಿಯಡ್ಕ ಸೀತಂಗೋಳಿ ಪಿಳಿಪಳ್ಳ ನಿವಾಸಿ ಥೋಮಸ್ ಕ್ರಸ್ತರನ್ನು ಜೂನ್ 28ರಂದು ಕೊಲೆ ಮಾಡಲಾಗಿತ್ತು. ಆರೋಪಿಗಳು ಕರ್ನಾಟಕದಲ್ಲಿ ತಲೆಮರೆಸಿಕೊಂಡಿದ್ದರು. ದೊಣ್ಣೆಯಿಂದ ತಲೆಗೆ ಹೊಡೆದು ಕೆಳಗೆ ಬೀಳಿಸಿದ ಬಳಿಕ ಕಳ್ಳನ್ನು ತಲೆಗೆ ಹಾಕಿ ಕೊಲೆ ಮಾಡಲಾಗಿದೆ. ಥೋಮಸ್ ಕ್ರಸ್ತ ಧರಿಸಿದ್ದ 4.5 ಪವನ್ ತೂಕದ ಚಿನ್ನದ ಸರ ಹಾಗೂ 7 ಗ್ರಾಂ ತೂಕದ ಉಂಗುರವನ್ನು ಎಗರಿಸಲು ಕೊಲೆ ಮಾಡಿದ್ದಾರೆ. ತಮ್ಮ ಮುದ್ದಿನ ಮಗಳಿಗೆ ಓಟಿಸಂ ರೋಗವಿದ್ದು ಚಿಕಿತ್ಸೆ ನಡೆಸುತ್ತಿದ್ದರು. ಯಾವಾಗ ತಮ್ಮ ಮೊದಲ ಕಂದನಿಗೆ ಇದೇ ರೋಗ ಬಾಧಿಸಿದೆ ಎಂದು ತಿಳಿಯಲಾಯಿತು. ಮನನೊಂದ ತಳಿಪರಂಬು ನಿವಾಸಿಗಳಾದ ಬಾಬು, ಪತ್ನಿ ಸೀನಾ ತಮ್ಮ ಮಕ್ಕಳಿಗೆ ವಿಷ ಉಣಿಸಿ ತಾವು ವಿಷ ಸೇವಿಸಿ ಆತ್ಮಹತ್ಯೆಗೈದ ಮನ ಕಳಕುವ ವಾರ್ತೆ ಕಣ್ಣೂರಿನಲ್ಲಿ ವರದಿಯಾಗಿದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ತುಳು ಭಕ್ತಿಗೀತೆ ಬಿಡುಗಡೆ. ದಿವಂಗತ ಶ್ವೇತಾ ಕಜೆಯವರ ಸಾಹಿತ್ಯದಲ್ಲಿ ಮೂಡಿಬಂದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ತುಳು ಭಕ್ತಿಗೀತೆ ಬಿಡುಗಡೆ. ಮಂಗಳೂರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಾತೃಸ್ವರೂಪಿಣಿ ತುಳು ಭಕ್ತಿಗೀತೆ ಶುಕ್ರವಾರ ಸಂಜೆ 6 ಗಂಟೆಗೆ ಬಿಡುಗಡೆಗೊಂಡಿದೆ. ಈ ಭಕ್ತಿಗೀತೆಯನ್ನು ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಕಟೀಲ್ ಅವರು ಬಿಡುಗಡೆ ಮಾಡಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ತುಳು ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರಾದ ದಯಾನಂದ ಜಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ದಯಾನಂದ ಅಮೀನ್ ಬಾಯಾರು, ಗಾಯಕಿ ಪ್ರಸಿದ್ಧರಾವ್ ಧರ್ಮಸ್ಥಳ, ಕಿಶೋರ್ ಬೆಳ್ತಂಗಡಿ, ಗಣೇಶ್ ಬೊಂಡಾಳ, ರಮಾನಂದ ಪೂಜಾರಿ ಕಟೀಲ್, ಗಣೇಶ್ ಪೆರ್ಮುದೆ ಮತ್ತಿತರರು ಉಪಸ್ಥಿತರಿದ್ದರು. ದಯಾ ಕ್ರಿಯೇಷನ್ ಅವರಿಂದ ಹೊರಹೊಮ್ಮಿದ ಹಾಡಿಗೆ ದಿವಂಗತ ಶ್ವೇತಾ ಕಜೆಯವರು ಸಾಹಿತ್ಯದಲ್ಲಿ ಮೂಡಿಬಂದಿದೆ. ಈ ಹಾಡಿನ ಗಾಯನ ಮತ್ತು ಅಭಿನಯವನ್ನು ಧರ್ಮಸ್ಥಳದ ಪ್ರಸಿದ್ಧರಾವ್ ಅವರು ಮಾಡಿ ಹಾಡಿಗೆ ಹೊಸ ಮೆರುಗನ್ನ ತಂದಿದ್ದಾರೆ. ಹಾಡಿನ ಸಂಕಲನ ಮತ್ತು ಛಾಯಾಗ್ರಹಣವನ್ನು ಕಿಶೋರ್ ಬೆಳ್ತಂಗಡಿ ಅವರು ಮಾಡಿದ್ದಾರೆ. ದಯಾನಂದ ಅಮೀನ್ ಬಾಯಾರು ಅವರು ಸಮಗ್ರ ನಿರ್ವಹಣೆಯಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಾತೃಸ್ವರೂಪಿಣಿ ತುಳು ಭಕ್ತಿಗೀತೆಯನ್ನು ದಯಾ ಕ್ರಿಯೇಷನ್ ಯೂಟ್ಯೂಬ್ನಲ್ಲಿ ಆಲಿಸಬಹುದಾಗಿದೆ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ನಮ್ಮ ಧ್ವನಿ ಮೀಡಿಯಾ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.